ಭಾರೀ ಮಳೆಯಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾರ್ಡ್ ನಂಬರ್ 22ರ ಸಿಎಂ ಬಡಾವಣೆಯಲ್ಲಿ ಜನರು ಸಂಕಷ್ಟಕ್ಕೀಡಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ ವಾರದಿಂದಲೇ ಮಳೆ ಸುರಿಯುತ್ತಿದ್ದು ಸಿಎಂ ಬಡಾವಣೆಯಲ್ಲಿರುವ ಅಂಗನವಾಡಿಗೂ ನೀರು ನುಗ್ಗಿದೆ. ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗಿದ್ದು ಜನರ ನಿದ್ರೆ ಕೆಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳಿಗೂ ಆಡಳಿತಕ್ಕೂ ಎಷ್ಟು ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ಜನಪ್ರತಿನಿಧಿಗಳ ಉದಾಸೀನತೆಯಿಂದಾಗಿ ಇಲ್ಲಿನ ಜನರು ಇದೀಗ ತೀವ್ರ ಸಂಕಷ್ಟಕ್ಕೀಡಾಗಿರುವುದರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ. ನಾವೆಲ್ಲ ಹೇಳಿದ್ರು ಆಯ್ತಪ್ಪ ಮಾಡ್ತೀವಿ, ಇದೆಲ್ಲ ವರ್ಕ್ ಕೊಡಲಿ ಅಂತ ಹೇಳ್ತಾರೆ, ಮಾಡೋದು. ಇದಕ್ಕೇನು ದಾರಿ ಅಂತಲೇ ನಮಗೂ ಗೊತ್ತಿಲ್ಲ ಸರ್. ಎಲ್ಲ ಮನೆಗಳಿಗೂ ಆ ಕಡೆ ಪಾರ್ಕೆಲ್ಲ ಸುತ್ತು ನೀರು, ಅಂಗನವಾಡಿಗೆಲ್ಲ ನೀರು ಪ್ರತಿ ಸಲ ಬಂದರೆ ಹೋಗ್ತವೆ. ಹೋದ ಸಲ ಫುಡ್ಡೆಲ್ಲ ಬಿಸಾಕಿದ್ರು, ಮತ್ತು ಅವರು ಎಲ್ಲ ಬಂದು ನೋಡ್ಕೊಂಡವ್ರು. ಇದು ಮತ್ತು ಅವ್ರ ಗಮನಕ್ಕೆ ತಗೊಂಡು ಅವ್ರು ಮಾಡಬೇಕು. ಮಾಡೋವ್ರಿಗೆ ಇದು ಪರಿಹಾರ ಅಂತ ಆಗಲ್ಲ. ಇಲ್ಲಿ ಕರೆಂಟ್ ಇದೈತೆ ಅಂತ ಇಲ್ಲಿಂದ ಒಂದು ದೊಡ್ಡ ಚರಂಡಿ ಹೋದರೆ ಸಾಕು. ಇಲ್ಲಿಂದ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಒಂದು ಚರಂಡಿ ಆದರೆ ಸಾಕು. ಪೂರ್ತಿ ಲಾಸ್ಟ್ಗೆ ಐತಲ್ಲ ಸರ್, ಅಲ್ಲಿಗೊಂದು ಚರಂಡಿ ಆಗ್ಬಿಟ್ರೆ ಈ ನೀರು ಈ ಕಡೆ ಹೋಗಲ್ಲ, ಎಲ್ಲ ಇದ್ರ ಮುಖಾಂತರ ಹೋಗ್ಬಿಡುತ್ತೆ. ನಾವೇನು ಚಾನಲ್ ಈ ಕಡೆ ತೆಗಿತೀವೋ ಅವ್ರ ಚಾನಲಿಗೆ ಬೀಳುತ್ತೆ ಆ ನೀರು. ಇತ್ಲ ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ಸ್ ನೀರು ಈ ಕಡೆ ಬರೋಲ್ಲ. ಈ ರೀತಿ ಐತೆ. ಮತ್ತು ಹೆಂಗೆ ಮಾಡ್ಬೇಕು ಅವರೇ ತಿಳ್ಕೊಂಡು ಮಾಡ್ಬೇಕು ಸರ್. ಇಷ್ಟು ಬಿಟ್ಟರೆ ನಮ್ಮಲ್ಲಿ ಏನಿಲ್ಲ. ಮತ್ತೆಲ್ಲ ದೊಡ್ಡ ಅಧಿಕಾರಿಗಳು ಬೇರೆಯವರು ಇಲ್ಲಿ ನಮ್ಮ ಸಿ ಎಮ್ ಲೆವೆಲ್ನಾಗ ಎಲ್ಲರೂ ಹೇಳಿದ್ದಾರೆ. ಈ ಪಾರ್ಕ್ ಸುತ್ತಮುತ್ತ ಇರೋರು ಇಲ್ಲಿರೋರು ಎಲ್ಲ ಹೇಳಿದ್ದಾರೆ. ಆಯ್ತಮ್ಮ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಬಂದು ಮಾಡಿ. ಮತ್ತು ಅವ್ರು ತಿಳಿದಂಥವ್ರಿಗೆ ನಾವು ಜಾಸ್ತಿ ಹೇಳೋದು ಏನೈತೆ ಅವ್ರು ಅರ್ಥ ಮಾಡ್ಕೊಂಡು ಈ ಪೊಸಿಷನ್ ಹಿಂಗೆ ಐತಲ್ಲ ಅಂತ ಅವ್ರು ಮಾಡಿಕೊಡ್ಬೇಕು. ಈ ಗಿಡ ಮರ ಬೆಳೆದಿದ್ದಾವೆ ಅಂದರೆ ಆಯಮ್ಮ ಜಮೀನು ಸುಮ್ಮನೆ ಖಾಲಿ ಬಿಟ್ಬಿಟ್ಟೈತೆ. ಆದರೆ ಇಲ್ಲೆಲ್ಲ ಹಾವುಗಳು ಮಳೆ ಬಂದಾಗ ಪೂರ್ತಿ ಎಲ್ಲ ಒಳಗಡೆ ಬರುತ್ತೆ. ಹಾವು ಚೇಳು ಸಿಕ್ಕಾಬಿಟ್ಟೆ ನೋಡ್ರಿ. ಎಷ್ಟು ಬಯಲು ನಾವು ಅಲ್ಲಿವರೆಗೂ ಬಯಲು ಮಾಡಿದ್ದೀವಿ. ಆದ್ರೆ ಮೇಲಧಿಕಾರಿಗಳು ನಿಮ್ಮ ಹತ್ರ ನೀವು ಮುಂಚೆ ಕೇಸ್ ಕೊಟ್ಟು ಅದನ್ನ ಇದು ಮಾಡಿ ನೀವು ಮಾಡ್ಕೊಳ್ರಿ, ನಿಮ್ಮ ಹೊಲಾದ್ರೂ ಕ್ಲೀನ್ ಮಾಡ್ಕೊಳ್ರಿ ಅಂತ ಎಲ್ಲ ಹೇಳಿದ್ರು ಅಜ್ಜಣ್ಣರು. ಅವರೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಪತ್ತೆ ಇಲ್ಲ. ಈ ಚರಂಡಿ ನೋಡಿದ್ರೆ ಸಣ್ಣವು, ನೀರು ಹೋಗಲ್ಲ, ಮಳೆ ಬಂದಾಗ ಎಲ್ಲ ಹಾಕ್ಕೊಂತವೆ. ಇದಾದರೆ ತೀರಾ ಚರಂಡಿಗಳು ಬೇಕಾದ್ರೆ ನಿಧಾನಕ್ಕಾಗಲಿ, ಸದ್ಯಕ್ಕೆ ಎಷ್ಟಾದ ನೀರು ಹೋಗಿ. ಅದ್ರದ್ದು ಬಿಟ್ಟು ಇದೊಂದು ಆದ್ಬಿಟ್ರೆ ತಾಪದ್ರೆ ಇಲ್ಲ. ತಹಸೀಲ್ದಾರ್ಗೆಲ್ಲ ಹೋಗಿ ಹೇಳಿ ಬಂದಿದ್ವಿ. ಇಲ್ಲಿಗೆ ಬಂದಿದ್ದಾರೆ ಎಲ್ಲರೂ, AC, DC ಮತ್ತು ಮುನ್ಸಿಪಾಲ್ಟರು, ಪೂರ್ಣಿಮಾ ಶ್ರೀನಿವಾಸು ಎಲ್ಲ ಬಂದಿದ್ದಾರೆ. ಎಲ್ಲ ಸಾಹೇಬ್ರು ಬಂದು ನೋಡ್ಕೊಂಡೋಗಿದ್ರು. ಶೀಘ್ರದಲ್ಲೇ ಮಾಡಿಕೊಡ್ತೀವಿ, ಸ್ವಲ್ಪ ವರ್ಕ್ ಕೊಡಲಿ ಅಂತ ಹೇಳಿದ್ರು. ಆವಾಗ ಹೋಸಲ ಬಂದಿದ್ವಲ್ಲ ನೀರು ಹೇಳಿದ್ರೆ ಮತ್ತೆ ಬರಲಿಲ್ಲ. ಇದೇ ಪ್ರಾಬ್ಲಮ್. ಇದು ಬಿಟ್ಟರೆ ನಮ್ಗೆ ಇನ್ನೇನು ಎಲ್ಲ ವ್ಯವಸ್ಥೆ ಐತೆ. ಕರೆಂಟಿಂದ ಐತೆ, ನೀರಿಂದೆಲ್ಲ ಅನುಕೂಲ ಐತೆ, ಎಲ್ಲ ಮಾಡಿದ್ದಾರೆ. ರೋಡ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದೊಂದೇ ಪ್ರಾಬ್ಲಮ್. ಎಲ್ಲ ಮನೆಗಳಿಗೂ ಪ್ರಾಬ್ಲಮ್ ಆದರೆ ಇದರೊಂದರಿಂದನೇ. ಈ ನೀರು ಈ ಕಡೆ ಬರ್ದಂಗಿದ್ರೆ ಅಂಗನವಾಡಿನೂ ನಡೆಸ್ಕೋಬೋದು, ಮನೆಗಳು ಹತ್ತನೂ ನೀರು ಹೋಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ನಮ್ಗೆ ಇದೊಂದು ಬಿಟ್ಟರೆ ಬೇರೆ ಇನ್ನೇನು ತೊಂದರೆ ಇಲ್ಲ. ಇದೊಂದೇ. ಆ ಕಡೆ ರೋಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ ನೀರು ಬಂದು. ಇದೊಂದು ಅವ್ರ ಗಮನಕ್ಕೆ ತಂದು ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು. ಅವ್ರ ಕೈ ಮುಗಿದು ಕೇಳ್ಕೊಂಡು